ಗಂಗೆಯು ಹರಿದಂತೆ ನಮ್ಮ ಸಚ್ಚಿಂತನೆಗಳು ನಿರಂತರವಾಗಿ ಹರಿಯುತ್ತಿರಬೇಕು ಎಂದು ಪರ್ಯಾಯ ಅದಮಾರು ಮಠದ ಶ್ರೀ ಈಶಪ್ರಿಯ ತೀರ್ಥ ಶ್ರೀಪಾದರು ಆಶಯ ವ್ಯಕ್ತಪಡಿಸಿದರು. ಯಕ್ಷಗಾನ ಕಲಾರಂಗವು ಕೊಡಮಾಡಿದ 3 ಪ್ರಶಸ್ತಿಗಳನ್ನು ರಾಜಾಂಗಣದಲ್ಲಿ ಪ್ರದಾನ ಮಾಡಿ ಆಶೀರ್ವಚನ ನೀಡಿದ ಅವರು, ಅಶುದ್ಧ ನೀರು ಸೇರಿದರೂ ಗಂಗೆಯ ನೀರು ಹಾಳಾಗುವುದಿಲ್ಲ, ಮೇಲಾಗಿ ಎಲ್ಲಾ ಕಾಲಕ್ಕೂ ನಿರಂತರ ಇರುತ್ತದೆ. ಹಾಗೆಯೇ ನಮ್ಮ ಚಿಂತನೆಗಳು ಇತರಿಗೆ ಪ್ರೇರಕವಾಗಿರಬೇಕು ಎಂದರು. ವೇಷವನ್ನು ಧರಿಸಿ ಅದನ್ನು ಪೋಷಣೆ ಮಾಡ್ತಾರೆ ಅಂದರೆ ಸಂತೋಷದ ವಿಷಯ. ಅಂತೂ ನಾವೆಲ್ಲ ಗಂಗೆಯಾಗಬೇಕು, ಗಂಗೆಯಂತೆ ನಿರಂತರವಾಗಿ ಹರಿಯುವವರಾಗಬೇಕು. ನಿರಂತರವಾಗಿ ನಮ್ಮ ಚಿಂತನೆಗಳು, ಸಚ್ಚಿಂತನೆಗಳು ಗಂಗೆಯಂತೆ ಹರಿಯಬೇಕು. ಗಂಗೆ ಹೇಗೆ ಅಂತ ಹೇಳಿದ್ರೆ ಶಾಸ್ತ್ರಗಳಲ್ಲಿ ಒಂದು ಮಾತಿದೆ, ಗಂಗಾ ಸಂಗೇನ ನೈರ್ಮಲ್ಯಂ. ಯಾವುದೋ ಒಂದು ಚರಂಡಿಯ ನೀರು ಒಂದು ವೇಳೆ ಗಂಗೆಗೆ ಸೇರಿತು ಅಂತಾದರೆ ಗಂಗೆಗೆ ಸೇರಿದ ನಂತರ ಗೊತ್ತಾಗಬೇಕು, ಅಥವಾ ಆ ಗಂಗೆಯನ್ನು ನಾವು ಪಡೆಯುವಾಗ ಆ ನೀರು ಬಹಳ ಕಡಿಮೆ, ಅದು ಎಲ್ಲಿ ಹೋಗ್ತದೆ ಅಂತ ಗೊತ್ತಿಲ್ಲ, ಅದು ಪವಿತ್ರ ಆಗಿಬಿಡ್ತದೆ. ಪ್ರಸಂಗಕರ್ತ ಗಣೇಶ್ ಮುಲ್ಕಿ ಅವರಿಗೆ ತಲ್ಲೂರು ಕನಕ ಅಣ್ಣಯ್ಯ ಪ್ರಶಸ್ತಿಯನ್ನ, ಹಿರಿಯ ಅರ್ಥಧಾರಿ ಸಾಂತೂರು ಸದಾಶಿವರಾವ್ ಅವರಿಗೆ ಮಟ್ಟಿ ಮುರಳೀಧರ್ ರಾವ್ ಪ್ರಶಸ್ತಿಯನ್ನ, ಯಲ್ಲಾಪುರದ ಎಂಎನ್ ಹೆಗ್ಡೆ ಅವರಿಗೆ ಪೆರ್ಲಾ ಕೃಷ್ಣ ಭಟ್ ಪ್ರಶಸ್ತಿಯನ್ನ ಸ್ವಾಮೀಜಿಯವರು ನೀಡಿದರು. ಕಲಾರಂಗದ ಅಧ್ಯಕ್ಷರಾದ ಗಾಂಧಾರ ರಾವ್, ಕಾರ್ಯದರ್ಶಿ ಮುರಳೀಧರ್ ಗಡೇಕರ್, ಮಾಜಿ ಅಧ್ಯಕ್ಷರಾದ ತಲ್ಲೂರು ಶಿವರಾಮ್ ಶೆಟ್ಟಿ, ಉಪಾಧ್ಯಕ್ಷರಾದ ಎಸ್ ವಿ ಭಟ್, ವಿಜಿ ಶೆಟ್ಟಿ, ಪ್ರೊಫೆಸರ್ ನಾರಾಯಣ್ ಹೆಗ್ಡೆ ಉಪಸ್ಥಿತರಿದ್ದರು.